ಆನ್ಲೈನ್ನಲ್ಲಿ ಬರ್ಗರ್ ಆರ್ಡರ್ ಮಾಡಿ ಕಾರ್ನಲ್ಲೇ ಕುಳಿತು ತಿಂದ ಬಳಿಕ ಅದರ ತ್ಯಾಜ್ಯವನ್ನ ಕಾರಿನಿಂದಲೇ ಹೊರಕ್ಕೆಸೆದು ನಗರದ ಸ್ವಚ್ಛತೆ ಹಾಳು ಮಾಡ್ತಾ ಇದ್ದ ಚಾಲಕನ ವಿರುದ್ಧ ಸಾರ್ವಜನಿಕರೊಬ್ಬರು ತರಾಟೆ ತೆಗೆದುಕೊಂಡಂತ ಘಟನೆ ವೈರಲ್ ಆಗಿದೆ. ಈ ಘಟನೆ ಉಡುಪಿ ನಗರದ ಬನ್ನಂಜಿಯಲ್ಲಿ ನಡೆದಿದೆ. ಕಾರಿನಿಂದ ಕಸ ಎಸಿತಾ ಇರುವುದನ್ನು ಕಂಡು ಬೈಕ್ ಸವಾರರೊಬ್ಬರು ಪ್ರಶ್ನಿಸಿದ್ದಾರೆ. ಅಲ್ಲದೆ ತನ್ನ ಮೊಬೈಲ್ನಲ್ಲಿ ತ್ಯಾಜ್ಯ ಹೊರಕ್ಕೆ ಎಸೆಯುವುದನ್ನು ಅವರು ಚಿತ್ರೀಕರಿಸಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂತೆ ಕಾರಿನಲ್ಲಿದ್ದ ಯುವಕರು ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಾರಿನಲ್ಲೇ ಕುಳಿತು ರಸ್ತೆ ಬದಿ ಕಸ ಎಸಿತಾ ಇದ್ದಂತಹ ಯುವಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೀವೆಲ್ಲ ಹಾಕಿದ್ದೀರು? ಯು ಓನ್ಲಿ ಪುಟ್ ದಿಸ್ ಥಿಂಗ್? ನೀವೆಲ್ಲ ಇದೆಲ್ಲ ಕೆಳಗೆ ಹಾಕಿದ್ದು? ಬಸ್ ಬಸ್ ಬಸ್